ಶ್ರೀರಾಮ್ ಕ್ರಿಕೆಟರ್ಸ್ ಹೆಮ್ಮಾಡಿ ಆಶ್ರಯದಲ್ಲಿ ಹೆಮ್ಮಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ವರ್ಷದ 30 ಗಜಗಳ ಸಂಪತ್ ಟ್ರೋಫಿ 2021 ಕ್ರಿಕೆಟ್ ಪಂದ್ಯಾಟ ನಡೆಯಿತು. ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶೋಭಾ ಜಿ ಪುತ್ರನ್ ಕ್ರಿಕೆಟ್ ಪಂದ್ಯಾಟವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಕ್ರೀಡೆಯಿಂದ ಸಂಘಟನೆ ಸಾಧ್ಯ ಅಂತ ಹೆಮ್ಮಾಡಿಯ ಯುವಕರು ಈ ಕ್ರಿಕೆಟ್ ಪಂದ್ಯಾಟದ ಮೂಲಕ ಸಾಬೀತುಪಡಿಸಿದ್ದಾರೆ ಎಂದರು. ಇದು ನನ್ನ ವೃತ್ತಿ. ಪ್ರತಿಯೊಬ್ಬರು ವೈದ್ಯರು ಸಹ ಪೇಷಂಟನ್ನು ಟ್ರೀಟ್ ಮಾಡೋದು ಪ್ರತಿಯೊಬ್ಬರದ್ದು ಡ್ಯೂಟಿ ಆಗಿದೆ. ಯಾವುದೇ ಕಾಯಿಲೆ ಇರಲಿ ಪೇಷಂಟ್ಗಳನ್ನ ನೋಡೋದು ನಮ್ಮ ಕರ್ತವ್ಯ. ಅದರಲ್ಲಿ ಹೆಚ್ಚುಗಾರಿಕೆ ಅಂತೇಳಿ ಇದೆ ಅಂತೇಳಿ ನಾನೇನು ತಿಳ್ಕೊಳ್ಳೋದಿಲ್ಲ. ಎಷ್ಟೋ ಜನ ವೈದ್ಯರುಗಳು ಸಮಾಜಕ್ಕೆ ತುಂಬ ಫ್ರೀಯಾಗಿ ಸರ್ವಿಸ್ ಮಾಡಿದವರಿದ್ದಾರೆ. ಸಮಾಜಕ್ಕೆ ಹಾಸ್ಪಿಟಲ್ನೆಲ್ಲ ಕಟ್ಟಿದವರಿದ್ದಾರೆ. ಅವರೆಲ್ಲರೂ ನಮ್ದು ಇದು ಏನೂ ಅಲ್ಲ. ಇದು ಖಾಲಿ ಒಂದು ಅಳಿಲು. ಆದರೂ ಸಹ ನೀವು ಇವೆಲ್ಲ ಗುರುತಿಸಿ ನಮಗೆ ಗೌರವಿಸಬೇಕು. ಇಲ್ಲಿ ಈ ಸಂದರ್ಭದಲ್ಲಿ ಗೌರವಿಸಿದ್ದಕ್ಕೆ ನಿಜವಾಗ್ಲೂ ನಾನು ಚಿರಋಣಿ. ಹಾಗೂ ನಿಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ. ಮುಖ್ಯ ಅತಿಥಿಯಾಗಿದ್ದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಮಾತನಾಡಿ, ಸಂಪತ್ ಉತ್ತಮ ಹುಡುಗನಾಗಿದ್ದು ಆತನ ನೆನಪಿನ ಅಂಗವಾಗಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡು ಆ ಮೂಲಕ ಬಡವರಿಗೆ ಅಶಕ್ತರಿಗೆ ನೆರವಾಗುವ ಮಹತ್ತರ ಕಾರ್ಯ ಮಾಡ್ತಾ ಇರುವುದು ಶ್ಲಾಘನೀಯ ಕಾರ್ಯ ಅಂತ ಹೇಳಿದರು. ಕ್ರಿಕೆಟ್ ಪಂದ್ಯಾಟವನ್ನು ಈ ಭಾಗದ ಯುವಕರಿಗೆ ಸಂಪತ್ತನ್ನು ನೆನಪಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಈ ಭಾಗದ ಸಮಸ್ತ ಜನತೆ ಪರವಾಗಿ ತಮಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಇದು ಒಳ್ಳೆಯ ಸಂಪ್ರದಾಯ. ಯಾಕಂದರೆ ಒಬ್ಬ ನಮ್ಮೊಟ್ಟಿಗಿದ್ದ ಕಳ್ಕೊಂಡಾಗ ಒಂದು ವರ್ಷಕ್ಕೆ ಮುಗಿಸ್ಬಿಟ್ರೆ ಆಚರಣೆ ಮಾಡಿ ಮುಗಿಸ್ಬಿಟ್ರೆ ಅವ್ನ ಹೆಸರು ನೆನಪು ಹೋಗ್ತೀವಿ. ಆದರೆ ತಾವು ಆಗ ಮಾಡಿಲ್ಲ. 2ನೇ ವರ್ಷದಲ್ಲೂ ಸಹ ಸಂಪತ್ತನ್ನು ನೆನಪಿಸುವ ತಮ್ಮ ಅಂತರಾಳದ ದೊಡ್ಡ ಗುಣ ಏನಿದೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಶೇಷವಾಗಿ ಬಂದಿರತಕ್ಕಂಥ ಕ್ರಿಕೆಟ್ ಪಟುಗಳು ತಮ್ಮನ್ನು ಭಾಗವಹಿಸುವ ಮೂಲಕ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ನಮ್ಮ ಯುವಕರ ಪ್ರತಿಭೆಯನ್ನು ಗುರುತಿಸುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಕುಂದಾಪುರ ನಗರ ಠಾಣೆಯ ಉಪನಿರೀಕ್ಷಕ ಸದಾಶಿವ ಆರ್ ಗವರೋಜಿ ಅಧ್ಯಕ್ಷತೆ ವಹಿಸಿದರು. ಇದೇ ವೇಳೆ ಲಾಕ್ಡೌನ್ ಸಮಯದಲ್ಲಿ ಹೆಮ್ಮಾಡಿಯ ಜನತೆಗೆ ನಿರಂತರ ಆರೋಗ್ಯ ಸೇವೆಯ ಮೂಲಕ ಕೊರೋನಾ ವಾರಿಯರ್ ಆಗಿ ಗುರುತಿಸಿಕೊಂಡಿರುವ ಹೆಮ್ಮಾಡಿಯ ವೈದ್ಯರಾದ ಡಾಕ್ಟರ್ ಸುಕೀರ್ತಿ ಶೆಟ್ಟಿ ಹೊಳ್ಮಗೆ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಶಂಕರ ಮಡಿವಾಳ, ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಪೂಜಾರಿ ಹೆದ್ದಾರಿ ಮನೆ, ಆನಂದ ಪಡುಮನೆ, ರಿಚರ್ಡ್ ಲೂವಿಸ್, ಕೃಷ್ಣ ಕುಲಾಲ್, ಶ್ರೀರಾಮ್ ಕ್ರಿಕೆಟರ್ಸ್ ಹೆಮ್ಮಾಡಿಯ ಅಧ್ಯಕ್ಷ ಸುರೇಶ್ ಪೂಜಾರಿ, ಪತ್ರಕರ್ತ ಶ್ರೀಕಾಂತ್ ಹೆಮ್ಮಾಡಿ, ವಸಂತ ಹೆಮ್ಮಾಡಿ ಮತ್ತಿತರರು ಉಪಸ್ಥಿತರಿದ್ದರು.